ಹಲೋ ನಮಸ್ಕಾರ ಎಲ್ಲರಿಗೂ. ಈ ಗ್ಯಾಸ್ಟ್ರಿಕ್ ಆಗಿ ಹೊಟ್ಟೆ ನೋವು ಆಗುತ್ತಲ್ವಾ, ಅಥವಾ ಏನಾದರೂ ತಿಂದದು ಕರೆಕ್ಟಾಗಿ ಕರಗಲ್ಲ, ಹೊಟ್ಟೆ ಉಬ್ಬರಿಸಿದಾಗೆ ಆಗುತ್ತಲ್ವಾ, ಇದಕ್ಕೊಂದು ಉತ್ತಮವಾಗಿರುವಂಥ ಮನೆಮದ್ದನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ನನ್ನ ಅಮ್ಮ ನನಗೆ ಹೇಳ್ಕೊಟ್ಟಿರುವಂಥದ್ದು. ಅಂದರೆ ಹಳ್ಳಿಯಲ್ಲಿ ನಾವು ಮುಂಚೆ ಮಾಡ್ತಾ ಇದ್ದಂಥದ್ದು ತುಂಬ ಎಫೆಕ್ಟಿವ್ ಇರುವಂತಹ ಒಂದು ಮನೆಮದ್ದಿದು. ಏನಂತಂದರೆ ನಮಗೆ 1 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಬಡೆ ಸೊಪ್ಪು, 1/4 ಚಮಚದಷ್ಟು ಓಂಕಾಳು, ಇಷ್ಟಿದ್ರೆ ಸಾಕು. ಇದೆಲ್ಲದನ್ನು ಸ್ವಲ್ಪ ಹುರಿದ್ಕೋಬೇಕು. ಒಟ್ಟಿಗೆ ಹುರಿದ್ಕೋಬಹುದು ಅಥವಾ ಸಪ್ರೇಟ್ ಆಗಿ ಬೇಕಾದರೂ ಹುರಿದ್ಕೋಬಹುದು. ಲೈಟಾಗಿ ಹುರಿದ್ಕೊಂಡು ಚೂರು ಗುದ್ದಿಬಿಟ್ಟು ಅಥವಾ ಜಜ್ಜಿಬಿಟ್ಟು ಪುಡಿ ಮಾಡಿಕೊಂಡು ಇದನ್ನ 1-2 ಗ್ಲಾಸಷ್ಟು ನೀರಿಗೆ ಹಾಕಿ ಕುದಿಸಬೇಕು. ಅದು 1 ಗ್ಲಾಸಷ್ಟು ಆಗಬೇಕು. ಅದಾದ ನಂತರ ಆ ಕಷಾಯನ ದಿನಕ್ಕೆ 3 ಸರಿ ಕುಡಿಬಹುದು ಅಥವಾ ದಿನಕ್ಕೆ 2 ಸರಿ ಕುಡಿಬಹುದು. ಊಟ ಆದ ನಂತರ ಬೇಕಾದರೂ ಕುಡಿಬಹುದು ಅಥವಾ ಊಟ ಆಗೋಕ್ಕಿಂತ ಮುಂಚೆ ಬೇಕಾದರೂ ಕುಡಿಬಹುದು. ಎಷ್ಟು ಬೇಗ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತಂದರೆ ನೀವು ಒಂದ್ಸರಿ ಟ್ರೈ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಹತ್ರ ನೋಡೋದಲ್ಲ ಬೇರೆ ಶೇರ್ ಮಾಡೋದನ್ನು ಕೂಡ ಮರಿ